ಕೆಲವು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಈ ಮೊದಲು ಅಪ್ಲೋಡ್ ಮಾಡಿದಂಥ ಈ ಗಣಪತಿ ಪುಳಿಯ ಪಾರ್ಟ್ 2 ವಿಡಿಯೋವನ್ನು ಮತ್ತೆ ನಾನು ಅಪ್ಲೋಡ್ ಮಾಡಬೇಕಾಗಿ ಬಂತು. ಕೆಲವೊಂದು ಸರಿ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ, ನಮ್ಮ ಗಮನಕ್ಕೂ ಬರ್ದಂಗೆ. ಈಗ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಣಪತಿಯ ದರ್ಶನವನ್ನು ಮಾಡಿಸ್ತೀನಿ. ತಡ ಮಾಡೋದು ಬೇಡ, ಅದರ ಬಗ್ಗೆ ಮತ್ತೆ ಮಾಹಿತಿಯನ್ನು ಕೊಡ್ತೀನಿ. ದಾರಿಯುದ್ದಕ್ಕೂ ಹಚ್ಚ ಹಸಿರಿನ ಗಿಡ ಮರಗಳು, ತೆಂಗಿನ ಮರಗಳಾಗಿರ್ಬೋದು, ಆರೆಬರೆ ಬೀಚ್ಗಳನ್ನ ನೋಡ್ಕೊಂಡು ಬಂದ್ವಿ. ಇನ್ನು ಯಾರು ಆ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿಬಿಡಿ. ಗಾಡಿಗಳು ಭಾಳ ನಿಂತಿದ್ವು, ಹಾಗಾಗಿ ಮುಂದಕ್ಕೆ ಹೋಗಿ ದಾರಿ ಇರ್ತಿರ್ಲಿಲ್ಲ. ಒಂದೊಂದು ಗಾಡಿ ಮೂವ್ ಆದಂಗೆಲ್ಲ ನಮಗೆ ದಾರಿ ಸಿಕ್ತು. ಅಲ್ಲೂ ಅಷ್ಟೇ ಪಾರ್ಕಿಂಗ್ ಮಾಡೋವಲ್ಲೂ ಕೂಡ ಭಾಳ ಅಂದ್ರೆ ಭಾಳ ಗದ್ಲಿತ್ತು. ನೋಡಕತ್ತಿರಲ್ಲ ಎಷ್ಟು ಜನ ಟೂರಿಸ್ಟ್ ಬಂದಾರ ಅಂತ ಹೇಳಿ ಇದ್ರ ಮೇಲೆ ನಮಗೆ ಗೊತ್ತಾಗ್ತೈತಿ. ಜೂನ್ನಿಂದ ಅಕ್ಟೋಬರ್ ತಿಂಗಳವರೆಗೆ ಮಾನ್ಸೂನ್ ಕಾಲ ಆಗಿರೋದ್ರಿಂದ ಮಳೆ ಬೀಳ್ತಾ ಇರುತ್ತೆ. ನವೆಂಬರಿಂದ ಮೇ ತಿಂಗಳ ಕೊನೆಯ ವಾರದವರೆಗೂ ಕೂಡ ನಾವು ಇಲ್ಲಿಗೆ ಭೇಟಿಯನ್ನು ಕೊಡ್ಬೋದು. ಮಳೆ ಜೋರು ಇರ್ತೈತಿ, ಸಮುದ್ರದ ಅಬ್ಬರ ಹೆಚ್ಚಾಗಿರ್ತೈತಿ. ಸಮುದ್ರ ದೇವಸ್ಥಾನದ ಗರ್ಭಗುಡಿವರೆಗೂ ಕೂಡ ಬರುತ್ತೆ. ಹಾಗಾಗಿ ಸಮುದ್ರವೇ ದೇವರ ದರ್ಶನಕ್ಕೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲೇ ಐತಿ. ಹಾಗಾಗಿ ದೇವಸ್ಥಾನ ಆ ಸಮಯದಲ್ಲಿ ಬಂದಿರುತ್ತೆ. ಎಡಕ್ಕೆ ನೋಡಕತ್ತೀವಲ್ಲ, ಎಡಕ್ಕೆ ನೋಡಕತ್ತಿದ್ದು ಬೆಟ್ಟ, ಬಲಕ್ಕಿರೋದು ಸಮುದ್ರ. ಎಡಗಡೆ ಇರುವಂಥ ಬೆಟ್ಟನೂ ಕೂಡ ಗಣೇಶನ ಒಂದು ಪ್ರತೀಕ ಅಂತನ ಭಾಳ ಪೂಜ್ಯ ಭಾವದಿಂದ ನೋಡ್ತಾರೆ. ನಮ್ಮಲ್ಲಿ ಕಡೆ ಹಂಗೆ ಮಾಲೆ ಸಿಗಂಗಿಲ್ಲ. ಕಿಲೋಮೀಟ್ರಿಗೆ ಒಂದೊಂದು ಹೂವು ಕಟ್ಟಿರ್ತಾರೆ. ಅವು ದಾಸವಾಳದಿರ್ತಾವೆ, ಬಿಟ್ಟರೆ ಊತನ ಬಿಳೆ ಹೂವು ಬರ್ತಾವೆ, ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಕಿಲೋಮೀಟ್ರಿಗೆ ಒಂದು ಕಟ್ಟಿರ್ತಾರೆ, ಅವನ್ನ ಹಾರ ಅಂತ ಕೊಡ್ತಾರೆ. ಅವ ಭಾಳ ತುಟ್ಟಿಲ್ಲ. ದೇಶದ ಪ್ರಮುಖ ಗಣೇಶನ ದೇವಸ್ಥಾನಗಳಲ್ಲಿ ಗಣಪತಿಪುಳೆಯ ಗಣೇಶನ ದೇವಸ್ಥಾನವು ಕೂಡ ಪ್ರಮುಖ ಸ್ಥಾನವನ್ನು ಪಡೆದಿದೆ. ದೇಶದ ಮೂಲೆಯಿಂದನೂ ಕೂಡ ಇಲ್ಲಿಗೆ ಭಕ್ತರು ಪ್ರವಾಸಿಗರು ಬರ್ತಾರೆ. ಪ್ರತಿ ಸೂಟಿಗೆ ಬಂದಾಗೊಮ್ಮೆ ನಾನು ಇಲ್ಲಿಗೆ ಬರ್ತಿರ್ತೀನಿ. ಏನು ಲೈನ್ ಹಚ್ಚೋದ್ರೊಳಗೆ ಒಟ್ಟ ಗದ್ಲಿಲ್ಲ ಅಂತಿರೋದಿಲ್ಲ. ಮುಂದೆ ನೋಡ್ರಿ ಹೆಂಗಿರ್ತೈತೆ ಅಂತ ಹೇಳಿ. ಅಲ್ಲಿಂದ ಇಲ್ಲಿಗೆ ಬರುತ್ತಲ್ಲ ಅಂದ್ರೆ ಇಲ್ಲಿ ನೋಡ್ರಿ, ಗುಡಿಯ ಮುಂಭಾಗದೊಳಗೆ ನಮಗೆ ದೊಡ್ಡದೊಂದು ಮೂಷಕ ಇಲ್ಲಿ ಕಾಣಿಸ್ತೈತಿ. ಈ ಇಲಿ ಕಿವಿಯೊಳಗೆ ನಾವೇನಾರ ಹೇಳಿದ್ವಿ, ಏನಾರ ಅಂದ್ಕೊಂಡಿದ್ವಿ, ಏನಾರ ಹರಕೆ ಹೊತ್ಕೊಂಡ್ವಿ ಅಂದ್ರೆ ಅದು ನಡೀತೈತಿ ಅಂತ ಹೇಳಿ ಒಂದು ನಂಬಿಕೆ ಐತಿ. ಸೆಕ್ಯೂರಿಟಿ ಅವರು ನಾವು ವಿಡಿಯೋ ಮಾಡೋದು ನೋಡಿ ಮುಂದೆ ಸ್ಟೆಪ್ ಅದಾವು, ಬಿದ್ದಿ ಅಂತ ಹೇಳಿ ಕಳಿಸಿದ್ರು. ಅಲ್ಲಿ ಕಾಲು ತೊಳ್ಕೊಬೇಕು. ಕೈಕಾಲು ತೊಳ್ಕೊಂಡಾದ್ಮೇಲೆ ಇಲ್ಲಿ ಪಾಳೆ ಹಚ್ಚಾರ. ಹೇಳಿದ್ನಿಲ್ಲ, ಅಲ್ಲಿ ಹೊರಗೆ ಪಾಳೆ ಕಾಣಿಸ್ತದೆ, ಇಲ್ಲಿ ಪಾಳೆ ಇರ್ತೈತಿ. ಆಮೇಲೆ ಜಲ್ದಿ ಹೋಗ್ತಿರ್ತೈತಿ ಪಾಳೆ. ಹಾಗಾಗಿ ನಮಗೆ ಇಲ್ಲಿ ಗದ್ಲು ಅನಿಸೋದಿಲ್ಲ. ಗದ್ಲು ಅನಿಸೋದಿಲ್ಲ ಅಂದ್ರೆ ನಿಂದ್ರೋದು ಕಷ್ಟ ಆಗೋದಿಲ್ಲ. ಗದ್ಲಂತೂ ಸಿಕ್ಕಾಪಟ್ಟಿರ್ತೈತಿ. ಮುಂದಕ್ಕೆ ಹೋಗ್ತಾನೆ ಇರ್ತೀವಿ, ಹಿಂದಿನವರು ಬಂದು ಮುಂದಕ್ಕೆ ಬರ್ತಾನೆ ಇರ್ತೀವಿ. ಪಾಳೆ ಜಲ್ದಿ ಹೋಗಿರ್ತೈತಿ. ಗಣಪತಿ ಪುಳೆಯ ಗಣೇಶ ಕೊಂಕಣ ಪಶ್ಚಿಮ ದ್ವಾರದ ಮುಖ್ಯ ದೇವತೆ. ಇವತ್ತು ನಾವು ಮಧ್ಯಾಹ್ನದ ಮಂಗಳಾರತಿ ಸಮಯಕ್ಕೆ ಬಂದಿರೋದ್ರಿಂದ ಇನ್ನೇನು ಸ್ವಲ್ಪ ಹೊತ್ತಿನಾಗ ಮಂಗಳಾರತಿ ಶುರು ಆಗುತ್ತೆ. ನೋಡಕತ್ತಿರಲ್ಲ, ಇಲ್ಲಿ ಸಾಲು ಹಿಡಿದ ಕುರ್ಚಿ ಹಾಕ್ಯಾರ. ಇದು ಪ್ರಸಾದಕ್ಕಲ್ಲಿ ಜಾಗ ಸಾಲಿನಂದ್ರೆ ಇಲ್ಲಿ ಕುಂದ್ರೋದು ವ್ಯವಸ್ಥೆ ಮಾಡ್ಯಾರ. ಜೊತೆಗೆ ಸೆಕೆ ಭಾಳ ಇರೋದ್ರಿಂದ ಫ್ಯಾನಿನ ವ್ಯವಸ್ಥೆನೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ. ಯಾರಿಗೂ ಕೂಡ ಆಯಾಸ ಆಗೋದಿಲ್ಲ. ನಮ್ಮ ಕರ್ನಾಟಕದಿಂದನೂ ಕೂಡ ಅತಿ ಹೆಚ್ಚು ಭಕ್ತರು ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬೋದು. ನಿಮಗೆ ಎಲ್ಲಿ ನೋಡಿದ್ರು ಕನ್ನಡ ಮಾತಾಡೋರು ಸಿಗ್ತಾರೆ. ಯಾವ ಕಡೆ ತಿರುಗಿದ್ರು ಕನ್ನಡ ಕಿವಿಗೆ ಬಿದ್ದೇ ಬೀಳುತ್ತೆ. ಹಾಗೆ ನೀರಿನ ವ್ಯವಸ್ಥೆಯೂ ಕೂಡ ಐತಿ. ಯಾವುದೇ ರೀತಿಯ ಆಯಾಸ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ವ್ಯವಸ್ಥೆನ ಮಾಡಾರಲ್ಲಿ. ಇದು ಟಿಕೆಟ್ ಕೌಂಟ್ರಲ್ಲ, ಇಲ್ಲಿ ಯಾವುದೇ ಟಿಕೆಟ್ ಇಲ್ಲ. ಇಲ್ಲೇ ಏನಂದ್ರೆ ಅಭಿಷೇಕ ಪೂಜೆಗೆ ಸಂಬಂಧಪಟ್ಟಂಗೆ ನಾವೇನರ ಬರ್ಸೋದಿತ್ತು ಅಂತಂದ್ರೆ ಪೂಜೆ ಕೊಡೋದಿದ್ರೆ ಇಲ್ಲಿ ನಾವು ಬರ್ಸ್ಬೋದು. ಇಲ್ಲೂ ಸಹಿತ ನಮಗೆ ಪ್ರಸಾದದ ಚೀಟಿ ಕೊಡ್ತಾರೆ. ಜೊತೆಗೆ ನಾವು ಏನರ ಬರ್ಸಿದ್ವಿ ಅಂತಂದ್ರೆ ಇಲ್ಲಿ ಪೂಜೆನ ಅವರು ನಮಗೆ ಮನೆ ಅಡ್ರೆಸ್ಸಿಗೆ ನಮಗೆ ಪ್ರಸಾದನ ಕೊಟ್ಟು ಕಳಿಸ್ತಾರೆ.
ಗಣೇಶನು ಸ್ವಯಂಭೂ ಗಣೇಶ ಆಗಿದ್ದು ಇಲ್ಲಿ ನೋಡಾಕತ್ತೀವಲ್ಲ, ನನಗೆ ಏನದು ಗರ್ಭಗುಡಿಗೆ ವಿಡಿಯೋಗ್ರಫಿ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ, ಹಾಗಾಗಿ ನಾನು ಅಲ್ಲಿ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ನಮಸ್ಕಾರ ಮಾಡತ್ತಾರಲ್ಲ ಅದು ಗರ್ಭಗುಡಿ. ಸುಮಾರು 5 ಶತಮಾನಗಳ ಅಂದರೆ 500 ವರ್ಷಗಳ ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ಈ ದೇವಸ್ಥಾನ ಹೊಂದಿದೆ. ಮೊದಲೆಲ್ಲ ದೇವಸ್ಥಾನದ ಈ ಪ್ರಾಂಗಣದಿಂದನೇ ನಾವು ಸಮುದ್ರ ತೀರಕ್ಕೆ ಹೋಗ್ಬೋದಿತ್ತು, ಆದರೆ ಈಗ ಹೋಗೋದಕ್ಕೆ ಬಿಡೋದಿಲ್ಲ. ಅಂದ್ರೆ ಅಲ್ಲೋ ಇಲ್ಲ, ಹೋಗಂಗಿಲ್ಲ. ಗುಡಿಯಿಂದ ಡೈರೆಕ್ಟ್ ಹೋಗಂಗಿಲ್ಲ, ಗುಡಿಯಿಂದ ಮುಂದೆ ಆಚೆಗೆ ದಾರಿ ಮಾಡ್ಯಾರ, ಆ ಕಡೆಯಿಂದ ಹೋಗ್ಬೋದು. ಅಲ್ಲೇ ಗಣೇಶನ ಹತ್ತಿರದಿಂದ ನೋಡ್ಬೋದು. ಇಲ್ಲಿ ಒಳಗೆ ಹೋಗಿ ಕೂತ್ಕೊಂಡು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದು ಬರ್ಬೋದು, ಪೂಜೆ ಗೀಜೆ ನೋಡಿಕೊಂಡು. ಈಗ ನಾವು ಇಲ್ಲಿರೋ ಗಣೇಶನ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಗಣಪತಿ ತನ್ನ ಭಕ್ತಳೊಬ್ಬಳ ಕರೆಗೆ ಓಗೊಟ್ಟು ತನ್ನ ಮೂಲಸ್ಥಾನವಾದ ಗುಳೆಯನ್ನು ತೊರೆದು ಪುಳೆಗೆ ಬಂದು ನೆಲೆಸಿದ ಕಾರಣಕ್ಕಾಗಿ ಈ ಸ್ಥಳಕ್ಕೆ ಗಣಪತಿ ಪುಳೆ ಅಂತ ಹೆಸರು. ಇಲ್ಲಿ ನೋಡಾಕತ್ತೀವಲ್ಲ, ಅರಬ್ಬಿ ಸಮುದ್ರ, ಸ್ವಚ್ಛವಾದ ಸುಂದರವಾದ ಸಮುದ್ರ ತೀರ ಅಂತ ಹೇಳ್ಬೋದು. ಇದನ್ನು ನಾವು ಪ್ರವಾಸಿಗರು ಇಲ್ಲಿ ಬರೋದಕ್ಕೆ ತುಂಬ ಹೇಳಿ ಮಾಡಿಸಿದಂಥ ಜಾಗ. ಗಣಪತಿ ಪುಳೆ ಗಣೇಶ ಕೊಂಕಣ ಪಶ್ಚಿಮ ತೀರವನ್ನು ಕಾಯ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದು ಪ್ರಸಾದ್ ನಿಲಕ್ಕೆ ಹೋಗುವಂಥ ದಾರಿ. ಅನ್ನದ ಕಿಚಡಿ, ಬೂಂದಿ ಕಾಳು, ಸ್ವಲ್ಪ ಉಪ್ಪಿನಕಾಯಿ, ಇದಿಷ್ಟು ಪ್ರಸಾದ. ಪ್ರತಿನಿತ್ಯ ಇಲ್ಲಿ ಪ್ರಸಾದ ಇರುತ್ತೆ. ಇಲ್ಲಿ ನಾನು ನಿಮ್ಗೆ ಇನ್ನೊಂದು ವಿಷಯನ ನೆನಪಿಸ್ತೀನಿ, ಅದೇನೆಂದರೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಪ್ರಸಾದ ತೊಗೊಂಡಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಕೈ ತೊಳೆಯೋ ಜಾಗ ಇದೆ. ಅದರ ಪಕ್ಕದಲ್ಲೇ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ನೀಟಾಗಿ ಇದೆ. ದೇವಸ್ಥಾನದ ಎದುರುಗಡೆ ಗಣೇಶನ ವಾಹನವಾದಂಥ ಮೂಷಕ ಅಂದರೆ ಇಲಿಯ ಒಂದು ಪ್ರತಿಮೆ ಇದೆ. ಆ ಇಲಿಯ ಕಿವಿಯಲ್ಲಿ ನಿಮ್ಮ ಬೇಡಿಕೆಗಳನ್ನೇನಾದರೂ ಹೇಳಿಕೊಂಡ್ರೆ ಅದು ಗಣೇಶನಿಗೆ ತಲುಪಿ ಅದನ್ನು ಈಡೇರಿಸ್ತಾನೆ ಅನ್ನುವಂಥ ಒಂದು ಬಲವಾದ ನಂಬಿಕೆ. ನೋಡಕತ್ತಿರಲ್ಲ, ಇಲ್ಲೆಲ್ಲರೂ ಕಿವಿಯೊಳಗೆ ತಮ್ಮ ಬೇಡಿಕೆಗಳನ್ನ ಹೇಳ್ತಿದ್ರು. ಈ ಕಡೆಯಿಂದ ನಾವೀಗ ಬೀಚಿಗೆ ಹೋಗ್ಬೋದು. ಇಲ್ಲಿಂದನೇ ನೋಡ್ರಲ್ಲಿ ಎಷ್ಟು ಚಂದ ನೀಲಿ ನೀಲಿ ಸಮುದ್ರ ಕಾಣುತ್ತೆ. ಸ್ವಚ್ಛವಾದ ಸುಂದರವಾದಂಥ ಸಮುದ್ರ ತೀರ ಇದು. ರೈಡಿಂಗ್ಸ್ ಇದೆ, ಗೇಮ್ಸ್ ಇದೆ, ಎಲ್ಲ ಆಟಗಳನ್ನು ಆಡ್ಬೋದು. ನಿಮಗೆ ಬೇಕಾದರೆ ನೀವು ರೈಡ್ಗಳನ್ನು ಇಲ್ಲಿ ಮಾಡಬಹುದು. ನಮ್ಮ ದೇಶದಲ್ಲಿ ಹೇಳೋ ಪ್ರಕಾರ ವರ್ಷಕ್ಕೊಂದು ಸರಿ ಆದರೂ ನಾವು ಸಮುದ್ರ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಈಗ ನೀರು ಕಂಡಿದ್ದೈತಿ, ಹೋಗಿ ಬಿದ್ದುಬಿಡ್ದು. ಕೊರೋನಾ ಬಂದು 2 ವರ್ಷ ಬರೋಕ್ಕಾಗಿರಲಿಲ್ಲ. ಇಲ್ಲ ಅಂದಿದ್ರೆ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಕಂಪಲ್ಸರಿ ಬರ್ತೀನಿ. ನಾನು ಏನು ವರ್ಷಕ್ಕೊಂದ್ಸರಿ ಬಂದು ಸಮುದ್ರ ಸ್ನಾನ ಮಾಡೋದಿಲ್ಲ. ಅನುಕೂಲ ಇದ್ದವ್ರು ಬರ್ತಾರೆ, ಅನುಕೂಲ ಇಲ್ಲದಿರೋರು ಕೆಲವೊಂದಿಷ್ಟು ಜನ ಸಮುದ್ರನೇ ನೋಡ್ತಾರೆ. ಕಣ್ಣು ಕಿವಿಲಿ ನೀರು ಹೋಗ್ದಿರೋ ನೋಡಿಕೊಂಡ್ರೆ ಸಾಕು, ಕಣ್ಣೆಲ್ಲ ಉರಿತಿರುತ್ತೆ ಸಮುದ್ರದ ಉಪ್ಪಿಗೆ. ಬಿರಿ ಬಿರಿ ಬಿಸಿಲಾಗ ಉಪ್ಪು ನೀರು ಜಳಕ ಮಾಡಿ ಕರಿ ಅಂದ್ರೆ ಟ್ಯಾನ್ ಹಾಕ್ತೀವಿ. ಸೊ ನಾನಿವಾಗ ಸಿಹಿ ನೀರಿನ ಸ್ನಾನವನ್ನು ಮುಗಿಸ್ಕೊಂಡು ಬಂದೆ. ಒಂದು ಬಕೆಟಿಗೆ 20 ರೂಪಾಯಿ ಇತ್ತು. ನಮ್ಮ ಕಡೆ ತಂಪು ಪಾನೀಯ ಅಂತ ಹೇಳ್ತೀವಿ, ಹೇಳಲ್ಲ, ಕೂಲ್ ಡ್ರಿಂಕ್ಸ್ ಅಂತ ಕರಿತೀವಿ. ಇಲ್ಲೇ ಥಂಡ ಅಂತ ಹೇಳ್ತಾರೆ. ಥಂಡ ಕುಡಿಬೇಕು, ಯಾಕಂದ್ರೆ ಬಿಸಿಲು ಭಾಳ ಐತಿ. ಗುಡಿಯಿಂದ ಸ್ವಲ್ಪ ಮುಂದ್ಗಡೆ ಎಲ್ಲ ಕಡೆ ಹಚ್ಚಿರ್ತಾರೆ, ಹಂಗೆ ಇಲ್ಲೂ ಕೂಡ ಅಂಗಡಿಗಳದಾವು. ಎಷ್ಟು ಶಬ್ದ ಐತಂದ್ರೆ ಅಷ್ಟು ಶಬ್ದ ಐತಿ, ಹಾಗಾಗಿ ಸ್ವಲ್ಪ ಕಿರಿಕಿರಿ ಅನಿಸುತ್ತದೆ. ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡೀನಿ. ಇಲ್ಲಿ ಎಲ್ಲ ಥರದ ಅಂಗಡಿಗಳು ಕಾಣ್ತವೆ ನಮ್ಗೆ. ಮಕ್ಕಳ ಆಟಿಕೆ ಸಾಮಾನಿಂದ ಹಿಡ್ಕೊಂಡು ಸರ, ದೇವ್ರ ಪ್ರಸಾದ ಆಗಿರ್ಬೋದು. ಇಲ್ಲಿ ಡ್ರೈ ಫ್ರೂಟ್ಸ್ ಫೇಮಸ್ ಅಲ್ಲ, ಹಾಗಾಗಿ ಕಾಜು, ಬಾದಾಮ್ ಇವೆಲ್ಲ ಸಿಗ್ತಾವೆ. ನನಗೇನು ತೊಗೊಳೋದಿಲ್ಲ, ಸುಮ್ಮನೆ ಒಂದು ರೌಂಡ್ ಹಾಕೋದು. ನೋಡೋಕ್ಕೂ ಅವರು ಏನು ರೊಕ್ಕ ಕೇಳಂಗಿಲ್ಲ, ನಾವು ಕೊಡೋದಿಲ್ಲ.
ಮ್ಯಾಂಗೋ ಬೆಳಿತಾರೆ ಅಂಥೇಳಿ ಮಾವಿನ ಹಣ್ಣು ಯಾವುದೂ ಸಸ್ತಾ ಇರೋಂಗಿಲ್ಲ. ಎಲ್ಲ ಇನ್ನು ನಮ್ಮ ಕಡೆ ಸಸ್ತಾ ಸಿಗ್ಬೋದು, ಇಲ್ಲಿಂದ ಎಕ್ಸ್ಪೋರ್ಟ್ ಆಗಿ ಬಂದಿದ್ವು. ಆದರೆ ಇಲ್ಲೇ ತೊಗೊಂಡ್ರೆ ನಮಗೆ ಕಾಸ್ಟ್ಲಿ ಆಕ್ಕವ, ತುಟ್ಟಿ ಇರ್ತಾವೆ. ಗಣಪತಿ ಪುಳೆ ಎಲ್ಲಿ ಬರುತ್ತೆ, ಹೇಗೆ ಬರೋದು ಅನ್ನೋದ್ರ ಬಗ್ಗೆ ಎಲ್ಲನೂ ನಾನು ವಿವರವಾಗಿ ಅರೆವರೆ ಬೀಚ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಒಂದ್ಸರಿ ಆ ವಿಡಿಯೋನು ನೋಡಿ. ಇಲ್ಲೊಂದು ನಮಗೆ ತಂಪು ಪಾನೀಯದ ಅಂಗಡಿ ಕಾಣಿಸ್ತು, ಅಲ್ಲಿ ಕೋಕಮ್ ಟೇಸ್ಟ್ ಮಾಡೋಣ ಅಂತ ಬಂದು. ಕೋಕಮ್ ನನಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಆವಳ ಜ್ಯೂಸ್ ತೊಗೊಂಡೆ, ಅಂದರೆ ನೆಲ್ಲಿಕಾಯಿ ಜ್ಯೂಸ್. ನೆಲ್ಲಿಕಾಯಿ ಜ್ಯೂಸು ಭಾಳ ಚಲೋ ಇತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋನ ತುಂಬಾ ಇಷ್ಟಪಟ್ಟು ಮಾಡಿದ್ದೀನಿ. ಹಾಗಾಗಿ ನಿಮ್ಮೆಲ್ರಿಗೂ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ಯಾರಿಗೂ ತುಂಬ ಇಷ್ಟ ಆಗಿದೆ ಅವರು ನನಗೆ ಕಮೆಂಟ್ ಮಾಡಿ. ಆ ಕಮೆಂಟನ್ನು ನಾನು ಮುಂದಿನ ವಿಡಿಯೋದಲ್ಲಿ ಓದ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.